ಇವರಿಗೊಂದು ಅದು ಬೇಕು ಅಂತ ಹಠ ಹಿಡಿತಾ ಇದ್ದಾಳೆ. ಯಾಕಂದ್ರೆ ಈ ಕಾನೂನದಲ್ಲಿ ರಾಕ್ಷಸರ ವ್ಯವಹಾರ ಏನು ಅಂತ ನೀನು ಬಲ್ಲವನೇ ಇದ್ದಿ. ನಾ ಹೋಗಿ ಆ ಮೃಗವನ್ನು ಹಿಡಿದು ತರುವಲ್ಲಿವರೆಗೆ ಜನಕ ಜಾತಿಯ ಸಂರಕ್ಷಣೆ ನಿನ್ನ ಹೊಣೆ. ಸ್ವಲ್ಪ ಇಲ್ಲಿಯವರೆಗೆ ಗೆಡ್ಡ ಗೆಣಸುಗಳನ್ನು ಕಾಲ ಕಾಲಕ್ಕೆ ಸರಿಯಾಗಿ ನಿಮ್ಮ ಇರುವರೆಗೂ ನಾನು ನೀಡುತ್ತಿದ್ದವ ಸತ್ಯ. ಜೊತೆಗೆ ನಿಮಗೊಂದು ಪರ್ಣ ಕುಟೀರವನ್ನು ನಿರ್ಮಿಸಿ ಬದಿಯಲ್ಲಿ ನಾನು ಒಂದು ಕುಟೀರವನ್ನು ನಿರ್ಮಿಸಿ ನಿಮ್ಮ ಮನೆಗಾಗಿ ಲಕ್ಷ್ಯವನ್ನು ಇರಿಸಿದವ ನಿಜ. ಈಗ ಈ ಕೆಲಸಕ್ಕೆ ನಿನಗೆ ನನ್ನ ಲಕ್ಷ್ಯ ಬರಲಿಲ್ಲ ಅಣ್ಣ. ಅಲ್ಪ ಕೆಲಸ ಅಂತ ಅರ್ಥ ಇದ್ದಿ ಅಣ್ಣ. ಕೆಲಸ ಎಷ್ಟು ಸಿಕ್ಕಿದೆ ಎನ್ನುವುದಕ್ಕಿಂತಲೂ ಸಿಕ್ಕಿದ ಕೆಲಸದಲ್ಲಿ ಏನು ಮಾಡಿದ್ದಾನೆ ಅನ್ನುವುದು ಮುಖ್ಯವಾದ್ದು. ಅದು ಹೌದು. ಆದರೆ ಈ ಕೆಲಸ ಯಾಕೆ ನಿನಗೆ ಸೂಚಿಸಿದೆ ಬಲ್ಲೆಯ? ಯಾಕೆ? ನೀ ಕಾಯಬೇಕು, ನಾ ಹೋಗಬೇಕು. ಹೆಂಡತಿಯ ಅಪೇಕ್ಷೆಯನ್ನು ಈಡೇರಿಸಬೇಕಾದದ್ದು ಪತಿಯ ಕರ್ತವ್ಯ. ಅವಳು ಕೇಳಿಕೊಂಡದ್ದು ಪತಿಯಾದ ನನ್ನಲ್ಲಿ. ಹಾಗಾದ ಕಾರಣ ಅದನ್ನು ನಾನೇ ಈಡೇರಿಸಬೇಕು. ನೀ ನನ್ನನ್ನು ಅಣ್ಣ ಜ್ಯೇಷ್ಠಭ್ರಾತೃ ಪಿತೃ ಸಮಾನ ಒಪ್ಪಿಕೊಳ್ಳುತ್ತಿ ಅಂತಾದ್ರೆ ಪಿತೃವಾಕ್ಯ ಅಂತ ಅಂಗೀಕರಿಸಿ ರಕ್ಷಿಸುತ್ತಾ ಇರಬೇಕು. ಇದು ನಾಮ ಖಂಡಿತ. ಜಾಗ್ರತೆ ಇದ್ದಿರು. ಆದಷ್ಟು ಬೇಗ ಬಂದು ಬರುವಲ್ಲಿವರೆಗೆ ಹೊರಗೆ ಹೋಗಬೇಡ. ಚಂದನ
ಆದರೆ ಎಲ್ಲ ಹೆಂಡತಿಯರ ಹಾಗೆ ನೀವು ನಿಮ್ಮ ಪತಿದೇವರು ಎಂಬ ಹಾಗೆ ಭಾವಿಸಬೇಡಿ ನೀವು. ಯಾಕೆ ಬಲ್ಲಿರ? ಈಗ ಶ್ರೀರಾಮಚಂದ್ರ ಏನೆಂಬ ಹಾಗೆ ನಾನೂ ಅರಿತಿದ್ದೇನೆ, ನೀವು ಅರಿತಿದ್ದೀರಿ. ಬಾಲ್ಯದಲ್ಲಿ ಸಿದ್ಧಾಶ್ರಮದಲ್ಲಿದ್ದಂತಹ ಸಂದರ್ಭ ಎಷ್ಟೋ ರಾಕ್ಷಸರನ್ನು ಸೆರೆಬಡಿದವನಿದ್ದಾನೆ. ಮಾರೀಚ, ಸುಬಾಹು, ಕಾಟಕಿ ಮೊದಲಾದಂತಹ ರಾಕ್ಷಸರನ್ನು ನಿರ್ನಾಮ ಮಾಡಿ ಯಜ್ಞ ಸಂರಕ್ಷಣೆಯನ್ನು ಮಾಡಿದವನಿದ್ದಾನೆ. ಅಷ್ಟು ಮಾತ್ರವಲ್ಲ, ನಿಮ್ಮನ್ನು ವರಿಸುವಂತಹ ಸಂದರ್ಭ ರಾಜಾದಿ ರಾಜರುಗಳೆಲ್ಲ ಧನುಸ್ಸನ್ನು ಎತ್ತಲಾಗದ ಅಸಹಾಯಕತೆಯಲ್ಲಿರುವಾಗ ತಾನು ಏಕಾಂಗ ವೀರನಾಗಿ ಆ ಸುನಾಭ ಧನುಸ್ಸನ್ನು ಎತ್ತಿ ನಿಮ್ಮನ್ನು ವರಿಸಿದವನಿದ್ದಾನೆ. ವಿನಾಯಕಿ ಸದೃಶ ಬಲಾಢ್ಯನಿದ್ದಾನೆ. ಅಂತಹ ವೀರನಿಗೆ ಯಾವತ್ತಾದ್ರೂ ತೊಂದರೆ ಆಗುವುದುಂಟೇನಮ್ಮ? ಅಮ್ಮ, ಇದು ಆದದ್ದೇನು ಗೊತ್ತೇ? ರಾಕ್ಷಸರು ತಮ್ಮ ಅವಸಾನ ಕಾಲದಲ್ಲಿ ಜೋರಾಗಿ ಬೊಬ್ಬೆ ಇಟ್ಟು ನಮ್ಮನ್ನು ಮರಳು ಮಾಡ್ತಾ ಇದ್ದಾರೆ. ಹಾಗಾಗಿ ಅಮ್ಮ, ನಾವು ಮರುಳಾಗಬಾರದು. ನಮ್ಮ ಅಣ್ಣನಿಗೆ ಏನೂ ಆಗಿಲ್ಲ ತಾಯಿ. ನನ್ನ ಗಂಡ ಶ್ರೀರಾಮಚಂದ್ರನ ಸ್ವರ ಹೇಗೆ ಎನ್ನುವುದು ನನಗೆ ತಿಳಿಯಲಿರುವೇನೋ. ಖಂಡಿತವಾಗಿ ಕೂಗಿ ಕರೆದದ್ದು ನನ್ನವರೇ ಹೊರತು ಅನ್ಯರಲ್ಲ. ಇದು ರಾಕ್ಷಸನ ಮಾಯೆಯೂ ಅಲ್ಲ. ನನ್ನವನ್ನು ಕಾಣಬೇಕು. ಲಕ್ಷ್ಮಣ, ಹೋಗು ಲಕ್ಷ್ಮಣ, ಕರೆದುಕೊಂಡು ಬಾ, ಕರೆದುಕೊಂಡು ಬಾ. ಮೊದಲಾಗಿಯೇ ನಾನು ಹೇಳಿದೆ, ನನ್ನ ಅಣ್ಣನೂ ನಿಮ್ಮಲ್ಲಿ ಹೇಳಿದ್ದ, ರಾಕ್ಷಸರು ಮಾಯಾವಿಗಳು ಎಂತಹ ಮಾಯೆಯನ್ನಾದರೂ ಸೃಷ್ಟಿ ಮಾಡಬಲ್ಲರು. ಹಾಗಾಗಿ ಮಾಯಾವಿಗಳಾದಂತಹ ಅವರಿಗೆ ಒಂದು ಯಕಶ್ಚಿತ್ ನನ್ನ ಅಣ್ಣನ ಸ್ವರದಲ್ಲಿ ಜೋರಾಗಿ ಒಪ್ಪಿಡುವುದಕ್ಕಾಗುವುದಿಲ್ವ ತಾಯಿ? ಅದನ್ನು ನೀವು ಯಾಕೆ ಆಲೋಚಿಸ್ತಾ ಇಲ್ಲ? ಒಮ್ಮೆ ಆಲೋಚಿಸಿ ಅಮ್ಮ. ಅಣ್ಣನು ನಿಮ್ಮ ರಕ್ಷಣೆಗೋಸ್ಕರವಾಗಿ ನನ್ನನ್ನು ನಿಲ್ಲಿಸಿದ್ದಾನೆ, ಆಜ್ಞೆಯನ್ನು ಮಾಡಿದ್ದಾನೆ. ಒಂದು ವೇಳೆ ಈ ಆಜ್ಞೆಯನ್ನು ಉಲ್ಲಂಘಿಸಿ ನಾನು ಮುಂದೆ ಹೋದೆ ಅಂತಾದ್ರೆ ಅಣ್ಣನ ಆಜ್ಞೆಯನ್ನು ಮೀರಿದಂತಹ ತಪ್ಪು ನನಗೊದಗ್ತದಮ್ಮ. ಆ ಅಪರಾಧ ಒಳಗಬಾರದಂತಾದ್ರೆ ನಾನು ಇಲ್ಲಿಯೇ ಇರಬೇಕು. ಅದುವೇ ನನಗೆ ಭೂಷಣ. ಅರ್ಥವಾಯ್ತು. ಇಲ್ಲಿಯ ತನಕ ನಿನ್ನನ್ನು ನನ್ನ ಮೈದುನ ಎನ್ನುವ ಹಾಗೆ ಕಂಡುಕೊಳ್ಳಲ್ಲ. ನನ್ನ ಮಗ ಲಕ್ಷ್ಮಣ ಎನ್ನುವ ಹಾಗೆ ಪ್ರೀತಿಯಿಂದ ಕಂಡುಕೊಂಡವಳು. ನನಗೂ ಗೊತ್ತಿದೆ. ಆ ಕಾರಣದಿಂದಾಗಿ ಹೋಗಿ ಕರೆದುಕೊಂಡು ಬಾ ನನ್ನ ಗಂಡನನ್ನು, ಹೋಗು ರಕ್ಷಿಸಿ ಎನ್ನುವ ಹಾಗೆ ಕಳುಹಿಸಿದರೆ ಕಾರಣಗಳನ್ನು ಹೇಳುತ್ತಾ ಇಲ್ಲೇ ಉಳಿಯುವುದಕ್ಕೆ ನೋಡುತ್ತಾ ಇದೆಯಾ? ಅರ್ಥವಾಯ್ತು. ನಿನ್ನ ಮನಸ್ಸಿನ ಭಾವನೆ ಅರ್ಥವಾಯಿತು. ರಾಮ ಅಳಿದರೆ ಅತ್ತಿಗೆಯಾದಂತಹ ಸೀತೆಯನ್ನು ನಾನು ಅಳಬಹುದೆನ್ನುವ ಹಾಗೆ ತಿಳಿದುಕೊಂಡೆ.
ತಂದೆಯಾದಂತಹ ದಶರಥ ಮಹಾರಾಜರನ್ನು ನಿನ್ನ ಅಣ್ಣನಲ್ಲಿ ಕಾಣು, ತಾಯಿಯಾದಂತಹ ನನ್ನನ್ನು ಸೀತಾಮಾತೆಯಲ್ಲಿ ಕಾಣು, ಅಯೋಧ್ಯೆಯನ್ನು ನೀನು ಹೋಗುವಂತಹ ಅಡವಿಯಲ್ಲಿ ಕಾಣುವೆಂಬ ಹಾಗೆ ಆ ಮಾತು ಇನ್ನೂ ನನ್ನ ಸ್ಮೃತಿ ಪಟಲದಲ್ಲಿ ಹಾಗೆಯೇ ಉಳಿದಿದೆ. ಆದರೆ ಯಾರನ್ನು ಇಲ್ಲಿಯವರೆಗೆ ನನ್ನ ತಂದೆ ತಾಯಿ ಎಂಬ ಹಾಗೆ ಭಾವಿಸಿದ್ದು ಆ ತಾಯಿ ಸಮಾನಳಾದಂತಹ ಸೀತಾಮಾತೆ ನನ್ನನ್ನು ಸಂಚರಿಸ್ತಾ ಇದ್ದಾಳ. ಇದಕ್ಕಾಗಿಯೇ ನಾನು ಬದುಕಿಳಿದದ್ದು. ಇಲ್ಲ ಇಲ್ಲ, ರಾಜರ್ಷಿಗಳ ಮಗಳಾದಂತಹ ಜಾನಕಿಯ ಬಾಯಲ್ಲಿ ಇಂತಹ ಕಟುವಾರ್ತೆ ಇದನ್ನು ಕೇಳಿದ ಕ್ಷಣವೇ ಬರಸಿಡಿಲೆ ನೆನೆಗೆ ಅಪ್ಪಳಿಸಿದಂತಹ ಅನುಭವ ಆಗ್ತಾ ಉಂಟು. ಕಾದ ಸೀಸವೇ ಕರ್ಣಕ್ಕೆ ಎರಚಿದಂತಹ ಅನುಭವ ಆಗ್ತಾ ಉಂಟು. ಇದನ್ನು ಕೇಳಿ ನಾನೆತ್ತು ಇಲ್ಲಿ ಉಳಿಯಲಿ? ಅವರ ರಕ್ಷಣೆಯನ್ನು ಮಾಡಬೇಕೆಂದು ಅಯೋಧ್ಯೆಯಿಂದ ನವ ಯೌವನಾಂಗಿಯಾದಂತಹ ಊರ್ಮಿಳೆಯನ್ನು ನಾನು ಬಿಟ್ಟು ಬಂದೆ. ಬಹುಶಃ ಇದೇ ತಪ್ಪಾಯಿತೋ ಏನೋ, ಆ ವಿಧಿಗೂ ಅದನ್ನು ಸಹಿಸುವುದಕ್ಕೆ ಆಗಲಿಲ್ವೋ ಏನೋ. ಅದಕ್ಕಿಂತಹ ಪರೀಕ್ಷೆ, ಒಂದು ಕಡೆ ಅಣ್ಣನ ಆಜ್ಞೆ, ಮತ್ತೊಂದು ಕಡೆ ಇಂತಹ ಸಂಶಯದ ಮಾತು, ಎಂತಹ ಸಂದಿಗ್ಧ ಪರಿಸ್ಥಿತಿ ನನ್ನದು. ರಾಮ ರಾಮ, ಅರ್ಥವಾಯಿತು. ಅಣ್ಣನ ಆಜ್ಞೆಯನ್ನು ಉಲ್ಲಂಘಿಸಿದಂತಹ ಅಪರಾಧ ನನಗೊದಗಿದ್ರೂ ತೊಂದರೆ ಇಲ್ಲ. ಆದರೆ ಇಂತಹ ಸಂಶಯಾಸ್ಪದವಾದಂತಹ ಅಪವಾದ ನನಗೊದಗಬಾರದು. ಇಂತಹ ಅಪವಾದದ ಬದುಕು ಲಕ್ಷ್ಮಣನಿಗೆ ಬೇಡ. ಆಯ್ತಲ್ಲ, ಸರಿ, ಹೋಗ್ತೇನೆ. ನಿಮ್ಮ ಈ ಸಂಶಯದ ಮಾತನ್ನು ಕೇಳಿಯೂ ಕೂಡ ನಾನು ಇಲ್ಲಿಯೇ ಉಳಿದಂತಾದ್ರೆ ಈ ಲಕ್ಷ್ಮಣನಿಗೆ ಮೌಲ್ಯ ಏನುಂಟಮ್ಮ? ಅಮ್ಮ, ಏನು? ಇಲ್ಲಿಂದ ಹೋಗುವುದಕ್ಕಿಂತ ಮುನ್ನ ನನ್ನದೊಂದು ಮಾತಮ್ಮ. ಏನದು? 7 ದಿನಗಳಲ್ಲಿ ಎರಿತಾ ಇದ್ದೇನೆ. ಅಮ್ಮ, ಇಲ್ಲಿ ಬರೆದಂತಹ 7 ಗೆರೆಗಳು, ಇದಕ್ಕೆ ಲಕ್ಷ್ಮಣ ರೇಖೆ ಎಂಬ ಹೆಸರಮ್ಮ. ಸರಿ, ನಾನು ನನ್ನ ಅಣ್ಣನನ್ನು ಕರೆದುಕೊಂಡು ಬರುವಲ್ಲಿಯವರೆಗೆ ಈ ರೇಖೆಯನ್ನು ನೀವು ಯಾವತ್ತಿಗೂ ದಾಟಕೂಡದಮ್ಮ, ದಾಟಿ ಮುಂದಕ್ಕೆ ಹೋಗಕೂಡದಮ್ಮ. ಹಾಗೆ ನಿಮ್ಮಲ್ಲಿ ನಿಮ್ಮ ಮಗನಾದಂತಹ ಲಕ್ಷ್ಮಣನ ರೇಖೆ ಇದ್ದಾಗಿದೆ. ಹಾಗೆ ಓ ಪ್ರಾಣಿಗಳಿವೆ, ಇಲ್ಲ ಈ ಪಕ್ಷಿಗಳಿರ, ಇಲ್ಲ ಈ ಸೂರ್ಯ ಚಂದ್ರನಿರ, ಮುಕ್ಕೋಟಿ ದೇವತೆಗಳಿರ, ನಾನು ನನ್ನ ಅಣ್ಣನನ್ನು ಕರೆದುಕೊಂಡು ಬರುವಲ್ಲಿಯವರೆಗೆ ನನ್ನ ತಾಯಿಯನ್ನು ನೀವೇ ಕಾವು, ನೀವೇ ಕಾವು. ಅಮ್ಮ ಅಮ್ಮ